ವಿಜಯ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರಿದ್ದಾರೆ. ಈಗಾಗಲೇ ನಾನು ಮಾತುಕತೆ ಮಾಡ್ತಾ ಇದ್ದೆ ಪ್ರಾಕ್ಟೀಸಿಂಗ್ ಅಂತನ್ನುವಂಥದ್ದು. ಆದರೆ ಪ್ರಯೋಗ ಮಾಡ್ತಾ ಹೋಗ್ಬೋದು, ಎಲ್ಲಿವರೆಗೆ ಪ್ರಯೋಗ ಮಾಡ್ತಾ ಹೋಗ್ಬೋದು ಅಂತ ಯಾವುದೋ ಒಂದು ಉದ್ಯಮ ನಡೆಸುವಾಗ ಕೆಲವೊಮ್ಮೆ ಪ್ರಯೋಗ ಮಾಡ್ತಾನೆ ವೈಫಲ್ಯತೆಗಳನ್ನು ಕಾಣ್ತಾರೆ ಅಂತನ್ನುವಂಥದ್ದು. ನೀವು ಯಾವುದೇ ಪ್ರಯೋಗ ಮಾಡಿ ಸಣ್ಣದಿರಲಿ ಏನೋ ಇರಲಿ ವೈಫಲ್ಯನೇ ಆಗೋದು ಫಸ್ಟ್ ಗ್ಯಾರಂಟಿ. ಎಸ್, ನೂರಾರು ವೈಫಲ್ಯ ಆದಮೇಲೆ ಅದು ಸಕ್ಸಸ್ ಆಗುತ್ತೆ. ಅದು ಭಾಳ ದಿವಸ ಪರ್ಮನೆಂಟಾಗಿರಲ್ಲ. ಅಕಾರ್ಡಿಂಗ್ ಟು ಟೈಮ್, ಅಕಾರ್ಡಿಂಗ್ ಟು ಸೈಜ್, ಅಕಾರ್ಡಿಂಗ್ ಟು ಸರ್ಕಮ್ಸ್ಟೆನ್ಸ್ ಅದಕ್ಕೆ ನೀವು ಮತ್ತೆ ಇನ್ನೂ ಅದರಲ್ಲಿ ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಈಗ ನೋಡಿ, ನಾವು ಒಂದು ತಿಂಗಳಿಗೆ ಒಂದು ದಿವಸದ ಒಂದು ಮೀಟಿಂಗ್ ಮಾಡ್ತೀವಿ ನಮ್ಮ ಕಂಪನಿಯಲ್ಲಿ. ಬೇರೆ ಬೇರೆ ಡಿವಿಷನ್ಸದ ಮೀಟಿಂಗ್ ಮಾಡ್ತೀವಿ. ಒಂದು ಟ್ರಾವೆಲ್ ಡಿವಿಷನ್ ಬೇರೆ, ಒಂದು ಕೊರಿಯರ್ ಡಿವಿಷನ್ ಬೇರೆ, ಟ್ರಾನ್ಸ್ಪೋರ್ಟ್ ಡಿವಿಷನ್ ಬೇರೆ, ಪತ್ರಿಕಾ ರಂಗ ಡಿವಿಷನ್ ಬೇರೆ, ಹೀಗೆ ಒಂದೊಂದು ಬೇರೆ ಒಂದೊಂದು ಮೀಟಿಂಗ್ ಮಾಡ್ತೀವಿ. ನಾವು ಮೀಟಿಂಗ್ನಲ್ಲಿ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸೋದು, ಮುಂದೆ ಯಾವ ರೀತಿಯಾಗಿ ಇನ್ನೂ ಅದ್ಭುತವಾಗಿ ಮಾಡಲಿಕ್ಕೆ ಆಗುತ್ತೆ ಅದನ್ನು ಯೋಚನೆ ಮಾಡೋದು. ಸೊ ನಾವು ಏನಾದರೂ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದರೆ ಅದು ಶಾಶ್ವತ ಅಂತಲ್ಲ, ಅಥವಾ ಯಾವುದೇ ಒಂದು ಪರಿಹಾರವನ್ನು ನಾವು ಕಂಡುಕೊಂಡ್ರೆ ಅದು ಶಾಶ್ವತ ಅಂತಲ್ಲ. ಇವತ್ತು ನೋಡಿ, ಜಗತ್ತಿನಲ್ಲೇ 80% ಜನ ನೋಕಿಯಾ ಮೊಬೈಲನ್ನು ಉಪಯೋಗಿಸ್ತಾ ಇದ್ರು ಕೇವಲ 3 ವರ್ಷದ ಹಿಂದೆ. ಅವರು ನಾವು ತುಂಬ ಬೆಳೆದಿದ್ದೀವಿ, ಜಗತ್ತಿನಲ್ಲಿ ನಮಗೆ ಯಾರು ಸ್ಪರ್ಧಾಳುಗಳು ಇಲ್ಲ ಅನ್ನೋ ಮನೋಭಾವನೆ ಬಂತು. ಅಷ್ಟೊಂದು 300 ಮಾಡೆಲ್ ಮೊಬೈಲ್ಗಳನ್ನು ಏಕಕಾಲಕ್ಕೆ ವಿಶ್ವದಲ್ಲಿ ಕೊಡುವಂಥ ಸಾಮರ್ಥ್ಯದಂಥ ನೋಕಿಯಾ ಇವತ್ತು ನೆಲ ಕಚ್ಚಲಿಕ್ಕೆ ಕಾರಣ ಅಂತಂದರೆ ನಿಂತು ನೀರಾಗಿಬಿಡ್ತು ಅವ್ರ ಆ್ಯಕ್ಟಿವಿಟಿ. ನಾವು ತುಂಬ ಬೆಳೆದಿದ್ದೇವೆ, ನಮ್ಮ ಹತ್ರ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದಕ್ಕೆ ನಾನು ಒಂದ್ಸರಿ ರಾಮಾಯಣ ಟಿ ವಿ ನೋಡ್ತಾ ಇದ್ದೆ. ರಾಮಾಯಣ ಟಿ ವಿ ನೋಡಲಿಲ್ಲ ನಾನು ಶುರು ಆದಾಗ ಸ್ವಲ್ಪ ದಿವಸ. ಏನು ಅದೇ ರಾಮಾಯಣ ಅಲ್ಲ, ಅದೇನು ನೋಡೋದಿರುತ್ತೆ ಅಂತೇಳಿ ಎಲ್ಲ ಓದಿದ್ದೀವಿ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಒಂದು ಸರಿ ಯಾರ್ದೋ ಮನೆಗೆ ಹೋದಾಗ ಒಂದು 5 ನಿಮಿಷ ನೋಡುವಂಥ ಒಂದು ಸಾಮರ್ಥ್ಯ ಬಂತು. ಅವ ರಾವಣ ಹೇಳ್ತಾನ, ಕೊಯ್ ದುಶ್ಮನ್ಗೂ ಕಮ್ಜೋರ್ನ ಸಮಯನ ಅಂತ. ಅಂದರೆ ನೀವು ಎಷ್ಟು ಬಲಾಢ್ಯ ಇದ್ದರೂ ಕೂಡ ನಿಮ್ಮ ಎದುರಾಳಿಗಳನ್ನು ನೀವು ಅಶಕ್ತರು ಅನ್ಕೋಬಾರ್ದು ಅಂತೇಳಿ. ಆ ಕೆಲಸ ನಾನು ಯಾವಾಗಲೂ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದ. ಆವಾಗ ಒಂದು ಜ್ಞಾನೋದಯ ಆಯ್ತು ನನಗೆ. ಇವತ್ತು ಮಂಗಳೂರಿನಲ್ಲಿ ನಮ್ಮದು ಎಷ್ಟು ಬಿಸ್ನೆಸ್ ಇದೆ ಅದಕ್ಕಿಂತ ನಮ್ಮ ಕಾಂಪಿಟೇಟರ್ ಟ್ರೆಂಡ್ ಏನಿದೆ, ನಾವು ಎಲ್ಲಿ ವೀಕ್ ಇದ್ದೀವಿ, ನಾವು ಪ್ರತಿಯೊಂದು ಮೀಟಿಂಗ್ನಲ್ಲಿ ಎಲ್ಲಿ ವೀಕ್ ಇದ್ದೀವಿ ಅಥವಾ ಎಲ್ಲಿ ಒಂದು ಸಾಧನೆ ಮಾಡಿದ್ದೀವಿ ಇನ್ನೂ ಹೆಚ್ಚು ಸಾಧನೆ, ಈ ಥರ ಒಂದು ಗಮನವನ್ನು ಕೊಡ್ತಾ ಇದೆ. ಎಸ್, ಭಾಳ ಮುಖ್ಯವಾಗಿ ನಾನು ಪರಿಚಯ ಮಾಡುತ್ತ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನು ನಾನು ಕೊಟ್ಟಿಲ್ಲ ವೀಕ್ಷಕರಿಗೆ. ಭಾಳ ಮುಖ್ಯವಾಗಿ ಸಂಕೇಶ್ವರ್ ಪಬ್ಲಿಷರ್ಸಿಂದ ತಮ್ಮ ತಂದೆಯವರು ಅದನ್ನು ಆರಂಭಿಸಿದ್ದು. ಆ ನಂತರದಲ್ಲಿ ವಿಜಯಾನಂದ ರೋಡ್ ಲೈನ್ಸನ್ನು ತಾವು ಆರಂಭ ಮಾಡ್ತೀರಿ, ಅಲ್ಲೂ ಯಶಸ್ವಿ ಆಗ್ತೀರಿ. ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತೀರಿ. ಪತ್ರಿಕೆಯನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವನಿಗೆ ಪತ್ರಿಕೆ ಏನು ಗೊತ್ತಪ್ಪ ಅನ್ನುವಂಥ ಮಾತು. ಬಟ್ ಅದು ಕೂಡ ಯಶಸ್ವಿ ಆಗ್ತದೆ ಅಂತ ಅನ್ನುವಂಥದ್ದು. ಹೇಗೆ ಯಶಸ್ಸನ್ನು ಕಂಡುಕೊಂಡ್ರಿ? ₹1 ಪೇಪರ್ ಕೊಟ್ಟದ್ದು ಯಶಸ್ವಿಯೋ ಅಥವಾ ಇನ್ನು ಬೇರೆ ಏನಾದರೂ ಇದೆಯೋ ಅಂತ? ನಮಗೆ ಪಬ್ಲಿಷಿಂಗ್ ಪ್ರಕಾಶನ ಹೊಸದಲ್ಲ. ನಾವು ಹುಟ್ಟೋಕ್ಕಿಂತ ಮೊದಲೇ ನಮ್ಮ ತಂದೆಯವರ ಕಾಲದಿಂದ 80 ವರ್ಷದಿಂದ ನಾವು ಈ ಪ್ರಕಾಶನ ಸಂಸ್ಥೆಯಲ್ಲಿ ಇದ್ದೀನಿ. ನಾನು 15 ವರ್ಷದವನು ಇದ್ದಾಗ ನಾನು ಪ್ರೂಫ್ ರೀಡಿಂಗು, ಮಷೀನು ಎಲ್ಲ ಮಾಡ್ತಾಯಿದ್ದೆ ಪ್ರೆಸ್ನಲ್ಲಿ. ಇದು ಒಂದು ಬೇಸಿಕ್ ಜ್ಞಾನ ಅಬೌಟ್ ಪಬ್ಲಿಕೇಶನ್ ಇತ್ತು, ಪ್ರಕಾಶನ ಮಾಡೋದು. ವೃತ್ತಪತ್ರಿಕೆ ಬಗ್ಗೆ ನನಗೆ ಬಿಗ್ ಜೀರೋ. ಮತ್ತು ನಾನು ಪ್ರಕಾಶನ ಸಂಸ್ಥೆಯನ್ನು ಬಿಟ್ಟಿದ್ದು ನನ್ನ ವಯಸ್ಸಿನಲ್ಲಿ 30ನೇ ವಯಸ್ಸಿನಲ್ಲಿ ನಾನು ಬಿಟ್ಟಿದ್ದು. ನಾನು ಪತ್ರಿಕೆಯನ್ನು ಶುರು ಮಾಡಿದ್ದು 50ನೇ ಇಸ್ವಿಯಲ್ಲಿ. ಆಲ್ಮೋಸ್ಟ್ 20 ವರ್ಷ ಈ ಮುದ್ರಣದಿಂದ ನಾನು ದೂರ ಇದ್ದೆ. ಕರ್ನಾಟಕದಲ್ಲಿ 15 ವರ್ಷದ ಕೆಳಗೆ ಪತ್ರಿಕೆ ನಿಂತು ನೀರಾಗಿತ್ತು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲಿತ್ತು. ಹೌದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸೇರಿದ ಪತ್ರಿಕೆ ಇಲ್ಲಿ ಮಾತ್ರ ಸೀಮಿತ. ಹೌದು, ಬೆಂಗಳೂರು ಸೇರಿದ ಪತ್ರಿಕೆ ಹಳೆ ಮೈಸೂರು ಸೀಮಿತ. ಪ್ರಾದೇಶಿಕ ಮಟ್ಟದ ಅಲ್ಲ, ಸ್ಟೇಟ್ ಲೆವೆಲ್ ಅನ್ನೋದು ಹೆಸರಷ್ಟೇ, ಪ್ರಾದೇಶಿಕ ಮಟ್ಟದಲ್ಲಿತ್ತು. ನಾ ಪತ್ರಿಕೆ ಮಾಡಿದಾಗ ನಾನು ಒಂದು ಅನೌನ್ಸ್ಮೆಂಟ್ ಮಾಡಿದೆ ಹುಬ್ಳಿಯಲ್ಲಿ ಹೊಸದಾಗಿ.
ಮುಂದಿನ 2 ವರ್ಷದ ಅವಧಿಯಲ್ಲಿ ನಾವು 6 ಲಕ್ಷ ಪ್ರತಿಗಳನ್ನು ಮಾಡ್ತೀವಿ ಅಂತೇಳಿ ತುಂಬ ಜನ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಅನುಭವಿಸ್ತರು ಸಾಂಪ್ರದಾಯಿಕವಾಗಿ ಆ ಬಿಸ್ನೆಸ್ನಿಂದ ಬಂದವರು. ನೀವು ಹೇಗೆ ಇವತ್ತು ಟಿ ವಿಯಲ್ಲಿ ಹೆಚ್ಚು ಅನುಭವ ಇದೆ ಹಾಗೆ ಸುಮ್ಮನೆ ಇದ್ದರು ಅವರು. ಆಮೇಲೆ ತುಂಬ ನನಗೆ ಭೇಟಿಯಾಗಿ ಫೋನ್ ಮಾಡಿ ಬೈದರು. ಇಡೀ ಕರ್ನಾಟಕದಲ್ಲಿ ಎಲ್ಲ ಪತ್ರಿಕೆಗಳು ಸೇರಿ 6 ಲಕ್ಷ ಇದೆ ಸರ್ಕ್ಯುಲೇಷನ್, ನೀವು ಒಬ್ಬನೇ ಹೆಂಗೆ 6 ಲಕ್ಷ ಮಾಡುತ್ತೆ, 10 ಸೆಂಟರ್ನಿಂದ ಪ್ರಿಂಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ದೊಡ್ಡ ಸುಳ್ಳು, ಅನ್ಪ್ರ್ಯಾಕ್ಟಿಕಲ್, ಟೋಟಲಿ ಅನ್ಬಿಲೀವೇಬಲ್. ಈ ಥರ ಜನರ ವಿಶ್ವಾಸ ಇದೆ ನಿಮ್ಮ ಮೇಲೆ, ಸಂಕೇಶ್ವರ ಮೇಲೆ. ಈ ಥರ ಸುಳ್ಳು ಮಾತಾಡಿದರೆ ತಿಳಿಲಾರ್ದವ್ರು ಚಪ್ಪಾಳೆ ತಟ್ಟಿದ್ರೆ ಅಂತ ಖುಷಿ ಆಗಿಬಿಟ್ಟು ಯಾರು ಇಲ್ಲ ನಾನು ನಿಜವಾಗ್ಲೂ ಮಾಡ್ತಾಯಿದ್ದೀನಿ ಅಂತೇಳಿ. ಮುಂದಿನ 2 ವರ್ಷದ ಅವಧಿಯಲ್ಲಿ 10 ಸೆಂಟರ್ ಪ್ರಿಂಟಿಂಗ್ ನಾವು ಮಾಡ್ತೀವಿ ಅಂತ ಹೇಳಿದಾಗ 1 ವರ್ಷ 8 ತಿಂಗಳಲ್ಲಿ 10 ಸೆಂಟರ್ ಮಾಡಿದ್ವಿ. 6 ಲಕ್ಷ ಪ್ರತಿಗಳನ್ನು 2 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ 2 ವರ್ಷಕ್ಕಿಂತ ಮೊದಲೇ 6.5 ಲಕ್ಷ ಮಾಡಿದ್ದೀವಿ ನಮ್ಮ ಪತ್ರಿಕೆ. ಕಾರಣ ಅಂದರೆ ನೀವು ಹೇಳಿದ್ರಲ್ಲ ಕಡಿಮೆ ಬೆಲೆ ಅಂತೇಳಿ, ಕಡಿಮೆ ಬೆಲೆಗೆ ಒಂದು 50 ಪೈಸೆಗೆ 1 ರೂಪಾಯಿ ಕಡಿಮೆ ಕೊಟ್ಟರೆ ಯಾವ್ದಾರ ಒಂದು ಜನ ಅದನ್ನು ಓದಲ್ಲ. ನಾವು ಅದಕ್ಕೆ ಪ್ರೈಸ್ ವಾರ್ ಅಂತಾರೆ. ಎಲ್ಲ 1 ರೂಪಾಯಿಗೆ ಸಿಗುತ್ತೆ, ಇಲ್ಲ ಹಾಗೆಲ್ಲ 1 ರೂಪಾಯಿಗೆ ಕೊಟ್ಟರು ಪ್ರೈಸ್ ವಾರ್ ಮಾಡಿದ್ರಂತ. ಯಾವುದೇ ವಾರು ಮನೆಯಲ್ಲಿರುವ ವಾರ ಇರ್ಬೋದು, ಪ್ರೈಸ್ ವಾರ್ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾಡುವಿರ್ಬೋದು, ಅಥವಾ ದೇಶದಿಂದ ದೇಶಕ್ಕೆ ಮಾಡುವವರು ವಾರ ಇರ್ಬೋದು. ವಾರ ತುಂಬ ಅಪಾಯಕಾರಿ. ಓಕೆ, ನಾನು ಹುಟ್ಟಿನಿಂದ ಇಲ್ಲಿವರೆಗೆ ಯಾವ ವಾರು ಮಾಡಿಲ್ಲ, ಅದರಲ್ಲಿ ನಂಬಿಕೆ ಇಲ್ಲ. ಭಾಳ ಜನ ತಪ್ಪು ಕಲ್ಪನೆ ಇದೆ, ಅದೇ ಬೊಬ್ಬೆ ಹಾಕ್ತಾ ಇರ್ತಾರೆ ಯಾವಾಗಲೂ. ಸಂಕೇಶ್ವರ ಅವರು ಪ್ರೈಸ್ ವಾರ್ ಮಾಡಿದ್ರು, ನಾ ಯಾವುದು ವಾರ್ ಮಾಡಿಲ್ಲ. ಕ್ವಾಲಿಟಿ ವಾರ್, ಉತ್ತಮ ಪತ್ರಿಕೆಯನ್ನು ಕಡಿಮೆ ಬೆಲೆಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೀವು ಹೇಳ್ತೀರ 1 ರೂಪಾಯಿ ಅಂಥೇಳಿ. ಅವಾಗಿನ ಕಾಲಮಾನ ಪ್ರಕಾರ ನಾನು 6 ರೂಪಾಯಿ ಪೇಪರ್ ಕೊಟ್ಟರು ಕೂಡ ಅದು ನುಕ್ಸಾನದಲ್ಲೇ ಹಾಕಿತ್ತು. ಯಾಕಂದರೆ ಪೇಪರ್ ಕಾಸ್ಟ್ 8 ರೂಪಾಯಿ ಬೀಳ್ತಿತ್ತು. ಹೌದು. ಸೊ 1 ರೂಪಾಯಿ 2 ರೂಪಾಯಲ್ಲಿ ಕೊಡ್ತಾರೆ ಅಂತಂದರೆ ಮಿಕ್ಕದ್ದೆಲ್ಲ ಜಾಹೀರಾತಿನಲ್ಲಿ ಅದರದ್ದು ಡೆಫಿಸಿಟನ್ನು ನಾವು ರಿಕವರ್ ಮಾಡ್ಕೋಬೇಕು. ಜಾಹೀರಾತಿನ ಕನ್ಸೆಪ್ಟು ಕರ್ನಾಟಕದಲ್ಲಿ ಕೇವಲ ಕಾರ್ಪೊರೇಟ್ ಜಾಹೀರಾತುಗಳು ಇಂಗ್ಲೀಷ್ ಪೇಪರ್ನಲ್ಲಿ ಬರುತ್ತೆ ಅನ್ನೋದಿತ್ತು. ಅದನ್ನು ನಾವು ಸುಳ್ಳು ಮಾಡಿದ್ವಿ. ಆದರೆ ಈಗೆಲ್ಲ ಹೇಳಿದ್ನಲ್ಲ, ನಮ್ಮ ಉದ್ದಿಮೆ ಇರ್ಬೋದು, ಕಾರ್ಬನ್ ಕಾಪಿಗಳಿರೋ ಮಿಕ್ಕದೆಲ್ಲ ಪತ್ರಿಕೆಗಳು ನಗ್ತಾ ಕೂತ್ಕೊಂಡ್ರು. 10 ಸೆಂಟರ್ ಅವೈಜ್ಞಾನಿಕ, 6 ಲಕ್ಷ ಅವೈಜ್ಞಾನಿಕ, ಕಡಿಮೆ ಬೆಲೆಗೆ ಇವನು ಕೊಡ್ತಾನಂದರೆ ಇವನು ಬೇಳೆಗೆ ದಿವಾಳಿ ತೆಗಿತಾನೆ, ದಿನ ಒಂದು ಟ್ರಕ್ ಮಾರ್ಕೊಂಡು ಓಡೋಗ್ತಾನೆ, ಈ ಥರ ಎಲ್ಲ ಮಾತಾಡಿದರು. ಮಾತಾಡಿದಕ್ಕೆ ಬೇಜಾರಿಲ್ಲ. ಆ ಥರ ಥಿಂಕಿಂಗ್ನಿಂದ ಮತ್ತು ಭಾಳ ಜನ ನನಗೆ ಒಂದು ಚಾಲೆಂಜ್ ಮಾಡಿದರು, ಇದೇನು ತಮಾಷೆ ಅಲ್ಲ, ನಿಮ್ಮ ಲಾರಿ ಮಾಡ್ದಂಗೆ ಅಲ್ಲ ಅಂಥೇಳಿ. ಅವೆಲ್ಲ ಚಾಲೆಂಜಿನಿಂದ ಇನ್ನೂ ಹೆಚ್ಚು ಸ್ಪೀಡಾಗಿ ಮಾಡುವಂಥ ಒಂದು ಪ್ರೋತ್ಸಾಹ ಸಿಕ್ತು. ಯಾವಾಗಲೂ ಕ್ರಿಟಿಸೈಸರ್ಸ್ ಬೇಕೇ ಬೇಕು, ನಮ್ಮರ ಬಗ್ಗೆ ಟೀಕೆ ಮಾಡ್ತಾ ಇರಬೇಕು. ಅಂದರೆ ಆ ಎಲ್ಲ ಟೀಕೆಗಳು ಮತ್ತು ನೀವು ಕೊಟ್ಟಂಥ ಗುಣಮಟ್ಟಗಳು ಮತ್ತು ನೀವೇನು ಹೇಳಿದ್ರಿ, ಪತ್ರಿಕೆಯನ್ನು ಓದೋರು ನಂಬರ್ 1ಗೆ ಬಂತು ವಿಜಯ ಕರ್ನಾಟಕ. ಅದು ಪತ್ರಿಕೆಯವರು ಅವಾಗ ಓದುವವರು ಕೇವಲ ರಾಜಕಾರಣಿಗಳು ಮತ್ತು ಹೈ ಪ್ರೊಫೈಲ್ ಜನ ಮಾತ್ರ ಅನ್ನೋದು ಒಂದಿತ್ತು. ಕನ್ನಡ ಪತ್ರಿಕೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಂಗ್ಲೀಷು. ಕೆಲವರು ಇಂಗ್ಲೀಷ್ ತೊಗೊತಾ ಇದ್ರು. ನಾವು ರೈತರ ಪೇಪರ್ ಓದ್ತಾ ಇದ್ದಿಲ್ಲ, ರೈತರ ಸಲುವಾಗಿ ಪುರವಣಿ ತೆಗೆದುಕೊಂಡು ಬಂದ್ವಿ. ಮಹಿಳೆಯರ ಪೇಪರ್ ಓದ್ತಾ ಇದ್ದಿಲ್ಲ, ಮಹಿಳೆಯರ ಸಲುವಾಗಿ ಒಂದು ಪುರವಣಿ ತೆಗೆದುಕೊಂಡು ಬಂದ್ವಿ. ಚಿಕ್ಕ ಮಕ್ಕಳ ಪೇಪರ್ ಓದ್ತಾ ಇದ್ದಿಲ್ಲ, ಅದು ಬರೀ ನಮ್ಮ ಅಪ್ಪ ಓದೋದಷ್ಟೇ ಅಂಥೇಳಿ. ಮತ್ತು ಯಾವ ಚಿಕ್ಕ ಮಕ್ಕಳು ಓದಿದ್ರೆ ಪೇಪರ್ ಬೈತಾ ಇದ್ರು ಅಪ್ಪ ಅಮ್ಮ, ನೀ ಅದೆಲ್ಲ ಏನು ಮಾಡೋದು, ಸ್ಕೂಲಲ್ಲಿ ಸರಿಯಾಗಿ ಪಾಠ ಮಾಡು, ಪೇಪರನ್ನು ಓದ್ತೀಯ, ನೀ ಈಟಿದ್ಯಾ ಹುಡುಗ ಅಂಥೇಳಿ. ಅದೆಲ್ಲ ಕನ್ಸೆಪ್ಟನ್ನು ಚೇಂಜ್ ಮಾಡಿದ್ವಿ ನಾವು ಶುರು ಮಾಡಿದಾಗ ಒಂದೊಂದು ಸಬ್ಜೆಕ್ಟ್ ನಮ್ಮ ಎಡಿಟೋರಿಯಲ್ ಬೋರ್ಡಿಗೆ ಹೇಳಿದ್ವಿ ನಾವು. ಧರ್ಮದ ಬಗ್ಗೆ ಪ್ರಚಾರ ಅಲ್ಲ, ಜ್ಞಾನ. ಇವತ್ತು ದಸರಾ ದೀಪಾವಳಿ ಇರ್ಬೋದು, ಅಥವಾ ರಂಜಾನ್ ಇರ್ಬೋದು, ಅಥವಾ ಒಂದು ನ್ಯೂ ಇಯರ್ ಬರ್ಬೋದು, ಅಥವಾ ಒಂದು ಇದಿರ್ಬೋದು, ಏನಂತೀವಿ ನಾವು ಕ್ರಿಸ್ಮಸ್ ಇರ್ಬೋದು. ಜನರಿಗೆ ಅದ್ರ ಬಗ್ಗೆ ಜ್ಞಾನ ಬೇಕು, ಅದನ್ನು ಕೊಡೋದು ಮಾಡಿ. ಅಯ್ಯೋ ಭಾಳ ಡೇಂಜರ್ ಸಬ್ಜೆಕ್ಟ್ ಸರ್, ಧರ್ಮದ ಬಗ್ಗೆ ಎಲ್ಲ ನಮ್ಗೆ ಕ್ಲ್ಯಾಶ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ನಾವು ಯಾವುದರ ಒಂದು ಧರ್ಮವನ್ನು ಅಥವಾ ಜಾತಿಯನ್ನು ನಾವು ತುಚ್ಛೀಕರಣ ಮಾಡಿದರೆ ಅದು ಕ್ಲ್ಯಾಶ್ ಆಗುತ್ತೆ.
ಗಣಪತಿ ಹಬ್ಬ ಯಾಕೆ ಮಾಡ್ತಾರೆ, ದಸರಾ ಹಬ್ಬ ಯಾಕೆ ಮಾಡ್ತಾರೆ, ಅಥವಾ ಒಂದು ನಮ್ಮ ಸಂಸ್ಕೃತದ ಮಹತ್ವ ಏನು, ಸಂಸ್ಕೃತಿಯ ಮಹತ್ವ ಏನು, ನಾವು ಒಬ್ಬರಿಗೆ ನಮಸ್ಕಾರ ಯಾಕೆ ಮಾಡ್ತೀವಿ, ಎಸ್ ಆತಿಥ್ಯ ಸತ್ಕಾರ ಯಾಕೆ ಮಾಡ್ತೀವಿ, ತಂದೆ ತಾಯಿಗಳಿಗೆ ಗೌರವ ಯಾಕೆ ಕೊಡ್ತೀವಿ, ಇದರಲ್ಲಿ ತಪ್ಪ. ತುಂಬ ನಾನು ಅವ್ರ ಜೊತೆ ಗುದ್ದಾಡಿ ಶುರು ಮಾಡಿದೆ. ತುಂಬ ಅದ್ಭುತವಾಗಿ ಆಯಿತು. ಇವತ್ತು 2ನೇ ಬಾರಿ ನಾವು ಪತ್ರಿಕೆಯನ್ನು ಮಾಡಿದಾಗ ಕೂಡ ಸರ್ ಇಲ್ಲಿ ಪ್ರಶ್ನೆ ಉದ್ಭವಿಸಿರುವಂಥದ್ದು, ಎಲ್ಲ ಕಾರಣಗಳಿಂದಾಗಿ ನಂಬರ್ 1 ಪಟ್ಟಕ್ಕೆ ಬಂದಂಥ ವಿಜಯ ಕರ್ನಾಟಕ ಒಂದೊಮ್ಮೆ ನೀವು ಪತ್ರಿಕೋದ್ಯಮದಿಂದ ಹಿಂದಕ್ಕೆ ಹೋಗುವಂಥ ಒಂದು ಎಲ್ಲೋ ನಿಲುವನ್ನು ತೆಗೆದುಕೊಂಡ್ರಾ ಅಂತ ಅನ್ನುವಂಥ ಒಂದು ಅಭಿಪ್ರಾಯಗಳು ಬಂದವು. ಹಿಂದಕ್ಕೆ ನಾ ಜೀವನದಲ್ಲಿ ಎಂದೂ ಹೋಗಿಲ್ಲ, ಮುಂದೆ ಕೂಡ ಹೋಗೋದಿಲ್ಲ. ಓಕೆ, ಯಾಕೆ ನಿಲ್ಲಿಸಿದ್ರಿ ಅಂತ ಒಂದು ಪ್ರಶ್ನೆ. ಪತ್ರಿಕೆಯಲ್ಲಿ ನೋಡಿ, ನಿಮಗೆ ಗೊತ್ತಿದೆ, ಅನೇಕ ತಪ್ಪುಗಳನ್ನು ನಾವು ಮಾಡಿದ್ವಿ. ಅದರಿಂದ ನಾವು ಮಾಡುವಂಥ ಒಂದು ಪ್ರಸಂಗ ಬಂತು. ನಾವು ನಮ್ಮ ಸ್ಪೀಡ್ ಸ್ವಲ್ಪ ಜಾಸ್ತಿ. ಕನ್ನಡ ಪತ್ರಿಕೆ ಜೊತೆಗೆ ಗ್ರಾಹಕರಿಗೆ ಎಲ್ಲನೂ ಸಿಗಬೇಕು ಅನ್ನೋದೊಂದು ದೃಷ್ಟಿಯಿಂದ ವಾರ ಪತ್ರಿಕೆ, ತಿಂಗಳ ಪತ್ರಿಕೆ, ಮಾಸ ಪತ್ರಿಕೆ, 2ನೇ ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ, ಹೀಗೆ ಅನೇಕ ರೀತಿಯಿಂದ ಮಾಡಿದ್ರಿಂದ ಒಟ್ಟಿಗೆ ಅದು ಮಾಡೋದು ಕನ್ಸೆಪ್ಟ್ ಏನಿದೆಯಲ್ಲ ರಾಂಗ್ ಅಲ್ಲ. ಎಸ್, ಆದರೆ ಆ ವೇಳೆ ವೆರಿ ಶಾರ್ಟ್ ಟೈಮ್ ವಿ ಆರ್ ಡನ್ ಟೂ ಮಚ್, ಅದು ನಮಗೆ ಡ್ಯಾಮೇಜ್ ಆಯಿತು. ಆದ್ದರಿಂದ ನಾವು ಈಗ ಪತ್ರಿಕೆಯನ್ನು ಮಾರೋದೇ ಒಳ್ಳೆಯದು. ನಂತರ ಅದರ ಬಗ್ಗೆ ಯೋಚನೆ ಮಾಡೋಣ, ಮುಂದೆ ಹೇಗೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತಗೊಂಡ್ವಿ. ಇವತ್ತು 6 ವರ್ಷದ ನಂತರ ಮತ್ತೆ ಪತ್ರಿಕಾ ರಂಗದಲ್ಲಿ ಬಂದು 2.5 ವರ್ಷ ಆಯಿತು. ಈ ಪತ್ರಿಕೆಯನ್ನು ಮಾಡಿದ್ದೀವಿ. ಕಳೆದ ವಾರ ಚೀಫ್ ಮಿನಿಸ್ಟರ್ ಫಂಕ್ಷನ್ದಲ್ಲಿ ಕೂಡ ನಾನು ಅನೌನ್ಸ್ ಮಾಡಿದ್ದೀನಿ 2 ಪತ್ರಿಕೆ ಮಾಡ್ತೀವಿ ಅಂತ. ಎಸ್, ಅನೌನ್ಸ್ಮೆಂಟ್ ಬದ್ಧವಾಗಿದ್ದೀನಿ. ಈ ಸಾರಿನೂ 2-3 ಪತ್ರಿಕೆ ನಮ್ಮ ಸಂಸ್ಥೆಯಿಂದ ಹೊರಗೆ ಬರುತ್ತೆ. ಆದರೆ ಕಡಿಮೆ ಅವಧಿಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಆತುರದಲ್ಲಿ ಯಾವ ರೀತಿಯಾಗಿ ಯಾವ ಟೈಮ್ದಲ್ಲಿ ಯಾವುದು ಮಾಡಬೇಕು ಅನ್ನೋದು ನಿರ್ಧಾರ ತೊಗೊತೀವಿ. ಇಂಗ್ಲೀಷ್ ಮಾಡಬೇಕು, ಹಿಂದಿ ಮಾಡಬೇಕು, ವಾರಪತ್ರಿಕೆ ಮಾಡಬೇಕು, ಅದರ ಸ್ವರೂಪ ಹೇಗಿರಬೇಕು, ಅದನ್ನು ಒಂದು ಯೋಚನೆ ಮಾಡಿ. ಎಸ್, ಈಗ ವಿಜಯವಾಣಿ ಪತ್ರಿಕೆ ನಂಬರ್ 1 ಪಟ್ಟಕ್ಕೆ ಬಂದಿದೆ ಅಂತ ಅನ್ನುವಂಥದ್ದು. ಇಲ್ಲಿ ಮುಂದೆ ಮತ್ತೆ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸಿಕೊಳ್ಳುವಂಥದ್ದು, ಎಲ್ಲೋ ಇದನ್ನು ಮತ್ತೆ ಒಂದು ಮಟ್ಟಕ್ಕೆ ನಿಲ್ಲಿಸಿ ಮತ್ತೆ ಈ ಪತ್ರಿಕೋದ್ಯಮ ಬಿಟ್ಟು ಬಿಡ್ತಾರಾ ಸಂಕೇಶ್ವರ? ಬಿಡಿಸ್ ಪ್ರಶ್ನೆನೇ ಇಲ್ಲ. ಇದು 100 ವರ್ಷಗಳಾದರೂ, ಇದು ನಮ್ಮ ಮುಂದಿನ ಜನ್ರೇಷನ್ ಆದರೂ ಕೂಡ ಈ ಪತ್ರಿಕೆಯನ್ನು ಕ್ಯಾರಿಡ್ ಮಾಡುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಅವಾಗಿನ ಪರಿಸ್ಥಿತಿ ಒತ್ತಡ ಆಗಿತ್ತು. ಓಕೆ, ಯಾವುದೇ ಒಂದು ಮನೆತನದಲ್ಲಿ ಒಂದು ಕೆಲವ್ರದ್ದೊಂದು ಸೈಕಾಲಜಿ ಇರುತ್ತೆ. ಏನೋ ಒಂದು ಮಗ ಹುಟ್ಟಿದಾಗೆ ಅದು ಮೆಂಟಲಿ ವೀಕ್ ಅಥವಾ ಡಿಸೇಬಲ್ಡ್ ಇದ್ದರೆ ಮುಂದಿನ ಮಗುಕ್ಕೆ ಅವ್ರು ಟ್ರೈನೇ ಮಾಡಲ್ಲ. ಅದು ಹಾಗೆ ಹುಟ್ಟಿದರೆ ಹೇಗೆ, ಕೆಲವು ಮಗು ಹುಟ್ಟಿದ ತಕ್ಷಣ ಸತ್ತೋಗುತ್ತೆ, ಮುಂದಿನ ಮಗು ಸತ್ತೋದ್ರೆ ಹೇಗೆ ಅಂತೆ, ಹಾಗೆ ಆಗೋದಿಲ್ಲ. ಅದು ರೇರ್ ಕೇಸಸ್. ಎಸ್, ಹೇಗೆ ಪತ್ರಿಕಾ ಉದ್ಯಮದಲ್ಲಿ 1000ರಲ್ಲಿ 1 ಬದುಕುತ್ತೆ, ಹಾಗೆ ಕೂಡ ಈ ಥರ ಘಟನೆ ಆಗಿದ್ದು. ಮತ್ತು ನಾವು ಪೇಪರನ್ನು ಬಂದ್ ಮಾಡಿರಲಿಲ್ಲ, ಮತ್ತೊಬ್ಬರಿಗೆ ಹಸ್ತಾಂತರ ಮಾಡಿದ್ವಿ. ಇವತ್ತು ನೋಡಿ, ಹಸ್ತಾಂತರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಇವತ್ತು ಜಯಲಲಿತಾ ಅಂತವ್ರ ಸಂದರ್ಭ ಬಂದಾಗೆ ಬೇರೆದವ್ರಿಗೆ ಅವ್ರ ಶೀಟ್ ಬಿಟ್ಟು ಕೊಡಬೇಕಾಗತ್ತೆ. ಹಾಗೆ ಅದರ ಅರ್ಥ ತಮಿಳ್ನಾಡಿನಲ್ಲಿ ಏನೂ ನಡೀತಾ ಇಲ್ಲ ಅಂತಿಲ್ಲಲ್ಲ. ಎಸ್ ಎಸ್, ಆ ಥರ. ಎಸ್ ಸರ್, ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಸರ್. ಒಂದು ಬ್ರೇಕ್ ತಗೊಳ್ತಾನೆ ವೀಕ್ಷಕರೇ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತಾನೆ. ವಿರಾಮದ ನಂತರ ವಿಜಯ ಸಾರಥಿಯಲ್ಲಿ ಡಾಕ್ಟರ್ ವಿಜಯ ಸಂಕೇಶ್ವರ ಅವ್ರ ಜೊತೆಗಿನ ಸಂವಾದ ಮುಂದುವರುತ್ತದೆ.